ಸ್ನೇಹಿತರೆ, ಮಸೀದಿಗೆ ನುಗ್ಗಿದ ಅಧಿಕಾರಿಗಳು ಒಳಗೆ ನೋಡಿ ದಂಗಾಗಿ ಹೋಗ್ತಾರೆ. ಅಧಿಕಾರಿಗಳು ಅಂದುಕೊಂಡಿದ್ದೇ ಬೇರೆ, ನಡೆಯುತ್ತಾ ಇರೋದೇ ಬೇರೆ ಅಂತ ಗೊತ್ತಾಗಿ ಕ್ಷಮಾಪಣೆ ಕೇಳಿ ಬೇಜಾರು ಮಾಡಿಕೊಳ್ಳುತ್ತಾರೆ. ಈ ಒಂದು ವಿಚಿತ್ರ ಘಟನೆ ನಡೆದಿರೋದು ಭಾರತ ದೇಶದಿಂದ 11,462 ಕಿಲೋಮೀಟರ್ ದೂರದಲ್ಲಿರುವ ಕೆನಡಾ ದೇಶದಲ್ಲೇ. ಸ್ನೇಹಿತರೆ, ಅಧಿಕಾರಿಗಳು ಮಸೀದಿ ಒಳಗಡೆ ನುಗ್ಗೋದಕ್ಕೆ ಏನು ಕಾರಣ, ಮಸೀದಿ ಒಳಗಡೆ ಏನು ನೋಡಿದ್ರು? ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಕೆನಡಾದಲ್ಲಿರುವ ಈ ಮಸೀದಿಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಬರುತ್ತಾರೆ, ಮುಸಲ್ಮಾನರು ಕೂಡ ಬರುತ್ತಾರೆ. ದಿನನಿತ್ಯ ಈ ಮಸೀದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭೇಟಿ ಕೊಡೋದ್ರಿಂದ ಸಾಮಾನ್ಯವಾಗಿ ಜನಸಂದಣಿ ಇದ್ದೇ ಇರುತ್ತೆ. ಇದೇ ರೀತಿ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುತ್ತೆ. ಈ ವಿಚಾರ ಅಧಿಕಾರಿಗಳ ತನಕ ಹೋಗುತ್ತೆ. ಇಷ್ಟೊಂದು ಜನರು ಯಾಕೆ ಮಸೀದಿ ಒಳಗೆ ಬರ್ತಿದೆ, ಒಳಗೆ ಏನ್ ನಡೀತಿದೆ ಅಂತ ಅನುಮಾನ ಬಂದು ತಕ್ಷಣ ಅಧಿಕಾರಿಗಳು ಮಸೀದಿ ಒಳಗೆ ನುಗ್ಗಿ ಬಿಡ್ತಾರೆ. ಮಸೀದಿ ಒಳಗಿನ ದೃಶ್ಯ ನೋಡಿ ಸಂಪೂರ್ಣವಾಗಿ ತಬ್ಬಿಬ್ಬಾಗಿ ಬಿಡ್ತಾರೆ. ಯಾಕಪ್ಪ ಅಂದರೆ ಮಸೀದಿ ಒಳಗಡೆ ನಡೆಯುತ್ತಾ ಇದ್ದದ್ದು ಫ್ರೀ ಫುಡ್ ಡಿಸ್ಟ್ರಿಬ್ಯೂಷನ್, ಅಂದರೆ ಉಚಿತ ಆಹಾರ ವಿತರಣೆ. ಕೆನಡಾದ ಈ ವಿಶೇಷವಾದ ಮಸೀದಿಗೆ ಯಾರು ಬೇಕಾದರೂ ಹೋಗಬಹುದು, ಆಹಾರ ಸೇವನೆ ಮಾಡಬಹುದು. ಇಲ್ಲಿ ಜಾತಿ ಭೇದ ಭಾವ ಇಲ್ಲವೇ ಇಲ್ಲ. ಪ್ರಪಂಚದಲ್ಲೇ ಅತಿ ಹೆಚ್ಚು ಸಮಾಜ ಸೇವೆ ಮಾಡುತ್ತಿರುವ ಮಸೀದಿ ಅಂತಲೇ ಇದಕ್ಕೆ ಹೆಗ್ಗಳಿಕೆ ಸಿಕ್ಕಿದೆ. ಅಧಿಕಾರಿಗಳು ಅಂದುಕೊಂಡಿದ್ದೇ ಅಧಿಕಾರಿಗಳು ಕೂಡ ಮಸೀದಿ ಒಳಗಡೆ ಹೋಗಿ ಊಟ ಮಾಡಿಕೊಂಡು ಹೊರಗೆ ವಾಪಸ್ ಬರ್ತಾರೆ. ಈ ಮಸೀದಿಯ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸ್ಲೋಗೋ ಹಾಕಿದ್ದಾರೆ, ವಿ ಕೇರ್ ಡೈಲಿ, ಫ್ರೀ ಲಂಚ್ ಅಂಡ್ ಡಿನ್ನರ್ ಅಂತ. ಅಂದರೆ ಪ್ರತಿದಿನ ನಾವು ಉಚಿತ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಕೊಡ್ತೇವೆ ಅಂತ. ಈ ಮಸೀದಿಗೆ ಹೋದಾಗ ನೀವು ಯಾವ ಜಾತಿ, ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಲ್ಲ, ಬದಲಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಗೌರವಿಸ್ತಾರೆ, ಪ್ರೀತಿಯಿಂದ ನೋಡಿಕೊಳ್ತಾರೆ. ಅದರಲ್ಲೂ ಭಾರತೀಯರು ಈ ಮಸೀದಿಗೆ ಭೇಟಿ ಕೊಟ್ಟರೆ ವಿಶೇಷವಾದ ಅತಿಥಿ ಸತ್ಕಾರವಿರುತ್ತೆ. ಈ ಮಸೀದಿಯ ಆಡಳಿತ ಮಂಡಳಿ ಭಾರತೀಯರನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾರೆ. ಭಾರತ ದೇಶದ ಪ್ರಜೆಗಳು ಈ ಮಸೀದಿಗೆ ಬರುವಾಗ ಗೌರವದಿಂದ ಅವರನ್ನು ಬರಮಾಡಿಕೊಳ್ಳುತ್ತಾರೆ. ಈ ಮಸೀದಿಯಲ್ಲಿ ವರ್ಷದಲ್ಲಿ 365 ದಿನವೂ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಉಚಿತ ಆಹಾರ ಕೊಡುತ್ತಲೇ ಬರ್ತಾ ಇದ್ದಾರೆ. 2011ನೇ ಇಸವಿಯಲ್ಲಿ ಈ ಮಸೀದಿ ಮೊಟ್ಟ ಮೊದಲು ಪ್ರಾರಂಭ ಆಗುತ್ತೆ. ಇವರು ಪ್ರಾರಂಭ ಮಾಡಿದ್ದೆ ಉಚಿತ ಆಹಾರವನ್ನು ಕೊಡೋದಕ್ಕೆ. ಕೆನಡಾದಲ್ಲಿ ಇರುವ ಈ ಮಸೀದಿಗೆ ಅಮೆರಿಕ ಸರ್ಕಾರದಿಂದ ಸಾಕಷ್ಟು ಪ್ರಶಸ್ತಿ ಮತ್ತು ಬಿರುದು ಕೂಡ ಸಿಕ್ಕಿದೆ. ಈ ಮಸೀದಿ ಕೇವಲ ಉಚಿತ ಆಹಾರ ಕೊಡೋದು ಮಾತ್ರ ಅಲ್ಲ, ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬರ್ತಾ ಇದೆ. ಕೆನಡಾ ದೇಶದಲ್ಲಿರುವ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ, ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲವನ್ನು ನೋಡಿಕೊಳ್ಳುತ್ತಾ ಇದೆ. ಕೆನಡಾ ದೇಶದಲ್ಲಿ ನೆಲೆಸಿರುವ ಬಡ ಮಕ್ಕಳನ್ನು ಹುಡುಕಿ ಅವರಿಗೆ ಉಚಿತ ಹೈಟೆಕ್ ಶಿಕ್ಷಣ ಕೊಡಿಸ್ತಾರೆ. ಅಷ್ಟೇ ಅಲ್ಲದೆ ಈ ಶಿಕ್ಷಣ ತೆಗೆದುಕೊಂಡ ಮಕ್ಕಳಿಗೆ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಎಲ್ಲ ಸಂದರ್ಭವನ್ನು ಹೇಗೆ ಎದುರಿಸಿ ಜಯಶಾಲಿ ಆಗಬೇಕು ಅಂತ ಪಾಠ ಕೂಡ ಮಾಡುತ್ತಾರೆ. ಈ ಮಸೀದಿಯಿಂದ ಉಚಿತ ಶಿಕ್ಷಣ ಪಡೆದ ಪ್ರತಿಯೊಬ್ಬ ಮಕ್ಕಳು ಕೂಡ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಈ ಮಸೀದಿಗೆ ಬರುವ ದುಡ್ಡು 1 ರೂಪಾಯಿ ಕೂಡ ಸ್ವಂತ ಖರ್ಚಿಗೆ ಬಳಸಲ್ಲ, ಎಲ್ಲವನ್ನು ಸಮಾಜ ಉದ್ಧಾರಕ್ಕಾಗಿ ಮಾತ್ರ ಬಳಸಲಾಗುತ್ತೆ. ನಾರ್ತ್ ಅಮೆರಿಕಾ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಸಿ ಬಿಸಿ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಉಚಿತವಾಗಿ ಕೊಡುತ್ತಿರುವ ಏಕೈಕ ಮಸೀದಿ ಇದು. ಈ ಮಸೀದಿಗೆ ಮುಸಲ್ಮಾನರು ಮತ್ತು ಹಿಂದೂಗಳು ಎಲ್ಲರೂ ದೇಣಿಗೆ ಕೊಡ್ತಾರೆ. ಹೀಗೆ ಬಂದ ದೇಣಿಗೆಯನ್ನು ಕೂಡ ಸಮಾಜ ಉದ್ಧಾರಕ್ಕಾಗಿಯೇ ಬಳಸಲಾಗುತ್ತೆ. ಮಸೀದಿಯ ಆಡಳಿತ ಮಂಡಳಿ ಹೇಳಿರೋ ಪ್ರಕಾರ ಇದೇ ರೀತಿಯ ಮಸೀದಿಯನ್ನು ಪ್ರಪಂಚಾದ್ಯಂತ ಎಲ್ಲಾ ಕಡೆ ಶುರು ಮಾಡಿ ಎಲ್ಲರಿಗೂ ಸಹಾಯ ಆಗುವ ಹಾಗೆ ಮಾಡ್ತೇವೆ ಅಂತ. ಇವರು ಮಾಡುತ್ತಿರುವ ಕೆಲಸಕ್ಕೆ ಇನ್ನೂ ಹೆಚ್ಚು ಬೆಂಬಲ ಸಿಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ. ಕೆನಡಾ ದೇಶದಲ್ಲಿ ಇರುವ ಈ ಉಚಿತ ಆಹಾರ ಕೊಡುವ ಮಸೀದಿ ರೀತಿಯಲ್ಲೇ ಭಾರತ ದೇಶದಲ್ಲೂ ಯಾವುದಾದ್ರೂ ಮಸೀದಿ ಇದೆನಾ ಅಂತ ನೀವು ಪ್ರಶ್ನೆ ಕೇಳಿದರೆ ಉತ್ತರ ಖಂಡಿತ ಇದೆ. ಸ್ನೇಹಿತರೆ, ಭಾರತ ದೇಶದಲ್ಲಿರುವ ಪ್ರಸಿದ್ಧ ಅತಿ ದೊಡ್ಡ ಮಸೀದಿ ಬಗ್ಗೆ ನಿಮಗೆ ಗೊತ್ತಿರಬಹುದು. ಅದು ಯಾವುದಪ್ಪ ಅಂದರೆ ಅಜ್ಮೀರ್ ಮಸೀದಿ ಮತ್ತು ಅಜ್ಮೀರ್ ದರ್ಗಾ. ವಿಶ್ವದಲ್ಲೇ ಅತಿ ದೊಡ್ಡ ಮಸೀದಿ ಅಂತಲೇ ಹೇಳಬಹುದು. ಪ್ರತಿದಿನ ಸಾವಿರಾರು ಜನಗಳಿಗೆ ಉಚಿತ ಆಹಾರ ವಿತರಣೆ ಮಾಡಲಾಗುತ್ತೆ. ಒಂದೇ ಸಲ 4,000 kg ಅನ್ನ ಬೇಯಿಸುವ ಪಾತ್ರೆ ಕೂಡ ಈ ಮಸೀದಿಯಲ್ಲಿ ಇದೆ. ಹೌದು ಸ್ನೇಹಿತರೆ, ಈ ಅತಿ ದೊಡ್ಡ ಅಡಿಗೆ ಪಾತ್ರೆ ನೋಡೋದಕ್ಕಂತಲೇ ಸಾವಿರಾರು ಜನ ಈ ಮಸೀದಿ ಒಳಗೆ ಹೋಗಿ ಬರ್ತಾರೆ. ಈ ಮಸೀದಿಗೆ ಪ್ರತಿದಿನ ಹಿಂದೂಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಮುಸಲ್ಮಾನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ ಇರುತ್ತೆ. ಸಾವಿರಾರು ಬಡ ಮಕ್ಕಳಿಗೆ ಅಜ್ಮೀರ್ ಮಸೀದಿಯಿಂದಲೇ ಉಚಿತ ಎಜುಕೇಶನ್ ಕೂಡ ಕೊಡಲಾಗುತ್ತಿದೆ.
ಮಹಾರಾಷ್ಟ್ರದ ಔರಂಗಾಬಾದ್ ನಗರದಲ್ಲಿ ಇರುವ ಒಂದು ಮಸೀದಿಯಿಂದ ಪ್ರತಿದಿನ ಸುತ್ತಮುತ್ತ ಇರುವ ಸಾಕಷ್ಟು ರೋಗಿಗಳಿಗೆ ಉಚಿತವಾದ ಆಹಾರ ಸರಬರಾಜು ಮಾಡಲಾಗುತ್ತೆ. ಸುಮಾರು 8ರಿಂದ 10 ಹಾಸ್ಪಿಟಲ್ನಲ್ಲಿ ಇರುವ ಸಾವಿರಾರು ರೋಗಿಗಳಿಗೆ ಪ್ರತಿದಿನ 3 ಹೊತ್ತು ಆಹಾರ ಕೊಡ್ತಾರೆ ಅಂದ್ರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಸುಮಾರು 20 ವರ್ಷದಿಂದ ಈ ಸಮಾಜಮುಖಿ ಕೆಲಸ ಮಾಡುತ್ತಲೇ ಬರ್ತಾ ಇದ್ದಾರೆ. ಕೇವಲ ಉಚಿತ ಆಹಾರ ಕೊಡೋದು ಮಾತ್ರ ಅಲ್ಲ, ಹಾಸ್ಪಿಟಲ್ನಲ್ಲಿರುವ ಸಾಕಷ್ಟು ಬಡ ರೋಗಿಗಳಿಗೆ ತಪಾಸಣೆಗೆ ಬೇಕಿರುವ ಖರ್ಚು ವೆಚ್ಚವನ್ನು ಈ ಮಸೀದಿಯೇ ನೋಡಿಕೊಳ್ಳುತ್ತೆ. ಹೈದರಾಬಾದ್ನಲ್ಲಿರುವ ಒಂದು ಮಸೀದಿಯಿಂದ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಪ್ರತಿದಿನ ಆಹಾರ ಸರಬರಾಜು ಆಗುತ್ತೆ. ಸುಮಾರು 10ರಿಂದ 15 ಅನಾಥಾಶ್ರಮಗಳಿಗೆ ಈ ಮಸೀದಿಯಿಂದಲೇ ಆಹಾರ ಹೋಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಾಕಷ್ಟು ಮಸೀದಿಗಳು ಇದೇ ರೀತಿ ಸಮಾಜಮುಖಿ ಕೆಲಸ ಮಾಡಿ ಮೆಚ್ಚುಗೆ ಗಳಿಸಿದ್ದಾರೆ.